ಸಾಮಾನ್ಯವಾಗಿ ಕಳ್ಳರು ಅಂಗಡಿಗೆ ನುಗ್ಗಿ ಬೆಲೆ ಬಾಳುವ ವಸ್ತುಗಳನ್ನ ನಗದನ್ನ ಕದ್ದು ಎಸ್ಕೇಪ್ ಆಗ್ತಾರೆ. ಆದ್ರೆ ಇಲ್ಲೊಬ್ಬ ಕಳ್ಳ ದುಬಾರಿ ಬೆಲೆಯ ಸಿಗರೆಟ್ ಕದ್ದು ಪರಾರಿಯಾಗಿದ್ದಾನೆ. ಈ ಘಟನೆ ನಡೆದಿರುವುದು ತಮಿಳುನಾಡಿನ ಕೊಯಮತ್ತೂರು ಜಿಲ್ಲೆಯಲ್ಲಿ. ಜನನಿಬಿಡ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಬೇಕರಿಯೊಂದಕ್ಕೆ ಮಧ್ಯರಾತ್ರಿ ಮಾಸ್ಕ್ ಧರಿಸಿ ಕಳ್ಳನೊಬ್ಬ ಎಂಟ್ರಿ ಕೊಟ್ಟಿದ್ದು, ಬೇಕರಿಯ ಶಟರ್ ಮುರಿದು ಒಳಗೆ ಪ್ರವೇಶಿಸಿ ನಂತರ ಪೆಟ್ಟಿಗೆಯನ್ನ ಒಡೆದು ಅಂಗಡಿಯಲ್ಲಿದ್ದ 7,000 ರು ನಗದು ಮತ್ತು 10,000 ರು ಮೌಲ್ಯದ ಸಿಗರೆಟ್ ಪ್ಯಾಕ್ಗಳನ್ನು ಕದ್ದು ಪರಾರಿಯಾಗಿದ್ದಾನೆ. ಕಳ್ಳನ ಕೈ ಚಳಕದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ.